ಪುಟಾಣಿ ಮಕ್ಕಳ ಮಾತು ಕೇಳೋದು ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಮಾತಾಡೋದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ನಾವು ಏನೋ ಕೇಳ್ತೇವೆ, ಇನ್ನೊಂದೇನೋ ಹೇಳ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾದಂತಹ ಪುಟ್ಟ ಮಕ್ಕಳು ಮಾತಾಡುವಂತಹ ಮಾತುಗಳನ್ನು, ಅವರ ಒಂದು ಕ್ಯೂಟ್ನೆಸ್ಸನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ವಿನ್ ಆಗುವಂತಹ ಮಗುವನ್ನು ದ ಪರ್ಲ್ ಸಿಟಿ ಮುದ್ದು ಪುಟಾಣಿ ಅನ್ನೋ ಒಂದು ಟೈಟಲ್ ಮೂಲಕ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ದಿವ್ಯಶ್ರೀ ವಜ್ರದುಂಬೆ. ಸೊ ಈ ಒಂದು ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ನಾವು ಆ ಮಕ್ಕಳಲ್ಲಿರುವಂತಹ ಮುಗ್ಧತೆಯನ್ನು, ಆ ಮಕ್ಕಳಲ್ಲಿರುವಂತಹ ಒಂದು ಕ್ಯೂಟ್ನೆಸ್ಸನ್ನು ಕ್ಯಾಪ್ಚರ್ ಮಾಡ್ತಾ ನಿಮ್ಮ ಮುಂದೆ ತೋರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಇನ್ನೊಂದು ಸ್ಕೂಲ್ನ ಮುಂದೆ ಇದ್ದೇವೆ. ಇವತ್ತು ನಾವು ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೈಂಟ್ ವಿಕ್ಟರ್ ಸ್ಕೂಲ್ನಲ್ಲಿದ್ದೇವೆ. ಈ ಸ್ಕೂಲಲ್ಲಿ ಕೂಡ ಅಷ್ಟೇ ತುಂಬಾ ಚೂಟಿ ಆಗಿರೋ ಮಕ್ಕಳಿದ್ದಾರೆ, ತುಂಬಾ ಆ್ಯಕ್ಟಿವ್ ಆಗಿರುವಂತಹ ಮಕ್ಕಳಿದ್ದಾರೆ. ಇವರ ಬಾಯಲ್ಲಿ ಕೂಡ ಸಾಂಗ್ಸ್ ಹೇಳಿಸೋದು, ಅವರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸೋದು, ತುಂಬಾ ಫನಿ ಆಗಿರುವಂತಹ ಆಟಗಳನ್ನು ಆಡಿಸೋವಂಥದ್ದು ಎಲ್ಲ ಆಗಲಿಕ್ಕಿದೆ. ಬನ್ನಿ ನೋಡ್ಕೊಂಡು ಬರೋಣ ಈ ಮಕ್ಕಳು ಯಾವ ರೀತಿ ಆ್ಯಕ್ಟಿವ್ ಆಗಿ ತುಂಬ ಎಕ್ಸೈಟೆಡ್ ಆಗಿ ಈ ಒಂದು ಗೇಮ್ಸ್ಗಳನ್ನು ಆಡ್ತಾರೆ ಅಂತ. ಮುದ್ದು ಪುಟಾಣಿಗಳನ್ನ ನಮ್ಮ ದ ಪರ್ಲ್ ಸಿಟಿ ಮುದ್ದು ಪುಟಾಣಿ ಕಾರ್ಯಕ್ರಮಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಇಲ್ಲಿ ಕ್ವಾಲಿಫೈ ಆಗುವಂತಹ ಮಗು ಫೈನಲ್ ರೌಂಡಿಗೆ ಸೆಲೆಕ್ಟ್ ಆಗುತ್ತೆ. ಸೊ ಈ ಮಕ್ಕಳು ಎಷ್ಟು ಮುದ್ದಾಗಿ ಮಾತಾಡ್ತಾರೆ, ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾತನಾಡಿಸ್ಕೊಂಡು ಬರೋಣ ಆ ಮಕ್ಕಳ ಜೊತೆ, ಸ್ವಲ್ಪ ಎಂಜಾಯ್ ಮಾಡೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಧ್ರುವಿ. ಧ್ರುವಿ ಎಲ್ಲಿಂದ ಬಂದಿರೋದು? ಕಬಕದಿಂದ. ಸ್ವಲ್ಪ ಜೋರು ಮಾತಾಡಿ ಅಂತೆ. ಊಟ ಮಾಡಲಿಲ್ವಾ? ಎಂತ ತಿಂದ್ರಿ? ಆರೆಂಜ್. ಧ್ರುವಿಯ ಮನೇಲಿ ಯಾರೆಲ್ಲ ಇದ್ದಾರೆ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಸಹ ಆರೆಂಜ್ ತಿನ್ನೋದಾ? ನೀವು ಮಾತ್ರ ಆರೆಂಜ್ ತಿನ್ನೋದಾ? ಅಪ್ಪ ಅಮ್ಮನಿಗೆ ಆರೆಂಜ್ ಇಷ್ಟ ಇಲ್ವಾ? ಸೊ ನೀವು ಮಧ್ಯಾಹ್ನ ಆರೆಂಜ್ ತಿಂತೀರಾ, ಸಂಜೆ ಎಂತ ತಿಂತೀರಾ? ಆರೆಂಜ್. ರಾತ್ರಿ ಊಟ. ಅದ್ಯಾಕೆ ಆರೆಂಜ್ ಅಷ್ಟು ಇಷ್ಟ? ನೀವು ಆರೆಂಜ್ ಥರ ಇದ್ದೀರಂತನಾ? ಹಾಂ, ನೀವು ಆರೆಂಜ್ ಥರ ಇದ್ದೀರಂತೆ. ಹೌದಾ? ಹೌದಾ? ಎಲ್ಲರೂ ಹೇಳ್ತಾರಾ? ಹೇಳಿಲ್ವಾ? ನೀವು ಅಂದ್ಕೊಂಡ್ರೆ ನಾನು ಆರೆಂಜ್ ಅಂತ ಇಲ್ವಾ? ಆರೆಂಜ್ ಅಂದರೆ ತುಂಬ ಇಷ್ಟ. ಬೇರೆ ಎಂತ ಇಷ್ಟ ನಿಮಗೆ? ಚಿಕ್ಕು. ಮತ್ತೆ ಬಾಳೆಹಣ್ಣು ಎಲ್ಲ ಫ್ರೂಟ್ಸ್ ಇಷ್ಟನಾ ನಿಮಗೆ? ಸ್ವೀಟ್ಸ್ ಎಲ್ಲ ಇಷ್ಟ ಇಲ್ವಾ? ಚಾಕ್ಲೇಟ್ಸ್ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಹಾಗೆ ನೀವು ಗುಡ್ ಬೇಬಿ. ಹಾಗಾದರೆ ಎಲ್ಲ ಫ್ರೂಟ್ಸ್ ಎಲ್ಲ ಇಷ್ಟಪಡೋದು. ಹೌದಾ? ಅಪ್ಪ ಅಮ್ಮ ಎಂತ ಮಾಡ್ತಾರೆ ಮನೆಯಲ್ಲಿ? ಅಮ್ಮ ಸ್ಕೂಲಿಗೆ ಹೋಗ್ತಾರಾ? ಇಲ್ಲಿ ಸ್ಕೂಲಿಗೆ? ಅಮ್ಮನ ಸ್ಕೂಲ್ ದೂರ ಇದೆಯಾ? ನಿಮ್ಮ ಸ್ಕೂಲ್ ದೂರ ಇರೋದಾ? ಅಮ್ಮನ ಹತ್ರ ಹೇಳಬೇಕು ನನ್ನ ಸ್ಕೂಲಿಗೆ ಬನ್ನಿ ಅಂತ. ಯಾಕೆ ಗೊತ್ತಿಲ್ವಾ? ಅಪ್ಪ ಎಲ್ಲಿ ಹೋಗ್ತಾರೆ? ಆಫೀಸಿಗೆ. ಆಫೀಸಲ್ಲಿ ಎಂತ ಮಾಡ್ತಾರೆ? ಎಂತ ಕೆಲಸ ಗೊತ್ತಿಲ್ಲ. ಹೋಗ್ಬೇಕು ಒಂದ್ಸಲ ಅಪ್ಪನೊಟ್ಟಿಗೆ. ಅಮ್ಮನೊಟ್ಟಿಗೆ ಸ್ಕೂಲಿಗೆ ಹೋಗಿ ನೀವು ಹೋಗೋದಿಲ್ವಾ? ಅಮ್ಮ ಕರ್ಕೊಂಡು ಹೋಗೋದಿಲ್ವಾ? ಯಾಕೆ ಉಪದ್ರ ಮಾಡ್ತೀರಿ ನೀವು? ಇಲ್ವಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಬೇರೆ ಯಾರಿಲ್ಲ? ಅಪ್ಪ ಅಮ್ಮ. ಹಾಯ್. ಹಾಯ್. ಎಂತ ನಿಮ್ಮ ಹೆಸರು? ಆನಿಯಾ. ಆನಿಯಾ. ಆನಿಯಾ ಅಂದರೆ ಎಂತ ಗೊತ್ತುಂಟಾ? ಇಲ್ಲಿ ಫುಲ್ ನೇಮ್ ಎಂತ ಉಂಟು? ಆನಿಯಾ. ಆನಿಯಾ. ಆನಿಯಾ ಡಿಸೋಜ. ಆನಿಯಾ ಡಿಸೋಜವಾ? ಮನೇಲಿ ಯಾರೆಲ್ಲ ಇದ್ದೀರಾ? ಅಪ್ಪ
ಅಮ್ಮ ಅಜ್ಜಿ ಅಜ್ಜ ಎಲ್ಲ ಇದ್ದೀರಾ? ತುಂಬ ಜನ ಇದ್ದೀರಾ ಮನೆಯಲ್ಲಿ? ಯಾರಿಟ್ರು ಹೆಸರು ಆನಿ ಅಂತ? ನಂದು ಅಮ್ಮ. ಅಮ್ಮ ಇಟ್ಟದ? ಅಮ್ಮನಿಗೆ ಇಷ್ಟ ಅಂತ ಹೆಸರು? ಅಮ್ಮನಿಗೆ ಮಗಳಂದ್ರೆ ಭಾರಿ ಇಷ್ಟವಾ? ಇಷ್ಟವಾ? ಓಕೆ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಹಾಯ್ 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 ಹಾಯ್. ಎಂತ ನಾಚಿಗೆ ನಿಮ್ಗೆ ಇಷ್ಟ? ನಿಮ್ಮ ಹೆಸರು ಎಂತ? ರಿಷಿಕ್. ರಿಷಿಕ್. ರಿಷಿಕ್ ಅಂದ್ರೆ ಎಂತ? ಎಂತ ಅಂದ್ರೆ ಗೊತ್ತಿಲ್ವಾ? ಮನೇಲಿ ಯಾರೆಲ್ಲ ಇದ್ದೀರಾ? ಪಪ್ಪ ಅಮ್ಮ. ಪಪ್ಪ ಮತ್ತೆ ಅಮ್ಮನಾ? ಅಪ್ಪ ಅಪ್ಪ ತಾತ? ಅಪ್ಪ ಮತ್ತೆ ತಾತ? ಅಪ್ಪ ಅಂದ್ರೆ ಅಜ್ಜಿ? ಓಕೆ. ಹಾಯ್. ಹಾಯ್. ನಿಮ್ಮ ಹೆಸರು? ಶಫಾ. ಶಫಾ. ಶಫಾ ಎಲ್ಲಿಂದ ಬರುದು? ಬನ್ನೂರು. ಕೈಯಲ್ಲಿ ಎತ್ತಿದು ಏನಿದು? ಕೀ ಬಂಚ. ಎಲ್ಲಿಗೆ ಹಾಕೊಂಡಿದ್ರಿ ಇದನ್ನ? ಅಲ್ಲಿಗೆ ಹಾಕೊಂಡಿದ್ರಾ? ಬಿಟ್ರ ನಿಮಗೆ ಟೀಚರ್ ಇದನ್ನೆಲ್ಲ ಹಾಕ್ಲಿಕ್ಕೆ? ಬಿಡ್ಲಿಲ್ವಾ? ಬಿಟ್ಟಿದ್ರ? ಯಾರು ಬೇರೆ ಟೀಚರ್ ನಿಮ್ಮದು? ಸೋನಿತಾ. ಯಾರು? ಸೋನಿತಾ. ಸೋನಿತಾ. ಓಕೆ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಎಂಜಾಯ್ ಮಾಡಿದ್ದೀನಿ ಇಟ್ಕೊಂಡು. ನಮಸ್ತೆ. ಚಂದ ನಮಸ್ತೆ ಮಾಡ್ತೀರಾ? ಯಾರು ಹೇಳಿಕೊಟ್ಟದ್ದು ನಮಸ್ತೆ ಮಾಡ್ಬೇಕಂತ? ಅಮ್ಮ. ಅಮ್ಮ ಹೇಳ್ಕೊಟ್ರ? ನಿಮ್ಮ ಹೆಸರು ಎಂತ? ಜಶ್ಮಿಕಾ. ಜಶ್ಮಿಕಾ. ಯಾರಿತ್ತು ಇಷ್ಟು ಚಂದದ ಹೆಸರು? ಇಷ್ಟು ಚಂದದ ಹೆಸರು ಇಟ್ರಲ್ಲ, ಯಾರಿತ್ತು? ಅಮ್ಮನ? ಅಮ್ಮ ಇಟ್ಟ? ಯಾರೆಲ್ಲಿದ್ದೀರ ಮನೆಯಲ್ಲಿ? ಅಪ್ಪ, ಅಮ್ಮ, ಅಜ್ಜಿ, ತಾತ. ಅಜ್ಜಿ ತಾತ. ಎಷ್ಟು ಜನ ಇದ್ದೀರಾ ಟೋಟಲ್? 5. 5 ಜನ ಇದ್ದೀರಾ? ನಿಮ್ಮ ಏಜ್ ಎಷ್ಟು? ಹಾಯ್. ನಿಮ್ಮ ಹೆಸರು? ಉಪದ್ರ ಮಾಡ್ತೀನಿ. ಪಾಸ್ ಎಲ್ಲಿಂದ ಬರೋದು? ಮನೆಯಲ್ಲಿ ಪಾಸ್. ಯಾರೆಲ್ಲ ಇದ್ದೀರಾ? ಅಮ್ಮ ಅಪ್ಪ ಅಣ್ಣ ಎಂತ ಮಾಡಿದ್ವಿ? ನಿಮ್ಮೊಟ್ಟಿಗೆ ಬರೋದು ಸ್ಕೂಲಿಗೆ. ಮತ್ತೆ ರಶ್ಮಿಕಾ ಹೇಗಿದ್ದೀರಾ? ಹುಷಾರಿದ್ದೀರಾ? ಜಾಲಿ ಇದ್ದೀರಾ ಅಂತಲ್ಲ. ಊಟ ಆಯ್ತಾ ನಿಮ್ಮದು? ಏನು ತಿಂದ್ರಿ? ಪಲಾವ್. ಪಲಾವ್ ತಿಂದ್ರಿ. ಯಾರು ಮಾಡಿದ್ದು? ಅಮ್ಮ. ಅಮ್ಮ ಮಾಡಿದ್ದು. ಅಮ್ಮ ತುಂಬ ಅಡುಗೆ ಎಲ್ಲ ಮಾಡ್ತಾರಾ? ಪಲಾವ್ ಹೇಗೆ ಮಾಡಮ್ಮ ಹೇಳಿಕೊಡಿ. ಫಸ್ಟಿಗೆ ಎಂತ ಹಾಕ್ಬೇಕು ಪಲಾವಿಗೆ? ಎಂತೆಲ್ಲ ಹಾಕ್ತಾರೆ? ಟೊಮೆಟೊ. ಟೊಮ್ಯಾಟೊ ಮತ್ತೆ ಬಟಾಟೆ. ಬಟಾಟೆ. ಆಮೇಲೆ 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 ಕಡಲೆ. ಕಡಲೆ. ಮತ್ತೆ ಎಂತ ಹಾಕ್ತಾರೆ? ರೈಸ್ ಹಾಕ್ತಾರ? ಅನ್ನ ಏನು ಹಾಕೋದಿಲ್ಲ ಅಲ್ಲ, ಹಾಗೆ ಉಂಟಲ್ಲ. ಹಾಂ, ಓಕೆ, ಅಷ್ಟೇ ಅಲ್ಲ, ಬೇರೆ ಎಂತ ಹಾಕೋದಿಲ್ಲ. ಅದಾದಮೇಲೆ ಕುಕ್ಕರಲ್ಲಿ ಹಾಕಿ ವಿಜಿಲ್ ಹಾಕಿದ್ರೆ ಆಯಿತು. ಪಲಾವ್ ರೆಡಿ. ಜಶ್ಮಿಕಾ ನನಗೆ ಮಾಡಿಕೊಡ್ತೀರಾ ಪಲಾವ್? ಮನೆಗೆ ಬಂದರೆ ಮಾಡಿಕೊಡ್ತೀರಾ? ಫಾಸ್ಟ್. ನೀವು ಮನೇಲಿ ಎಂತೆಲ್ಲ ಆಟ ಆಡ್ತೀರಾ? ಕ್ರಿಕೆಟ್. ಯಾರು? ಅಣ್ಣರೊಟ್ಟಿಗೆ. ಹೌದಾ? ಮನೇಲಿ ಆಟ ಆಡ್ತಾ ಹೊರಗಡೆ ಆಡ್ತೀರಾ? ಹೊರಗಡೆ. ಬೇರೆ ಎಂತೆಲ್ಲ ಆಟ ಆಡ್ತೀರಾ? ಯಾರೊಟ್ಟಿಗೆ? ಅಣ್ಣನೊಟ್ಟಿಗೆ ಮಾತ್ರ ಆಟ ಆಡೋದಾ? ಮನೇಲಿ ಅಪ್ಪ ಅಮ್ಮನೊಟ್ಟಿಗೆ ಆಟ ಆಡ್ತೀರಾ? ಅಪ್ಪ ಕುವೈಟಲ್ಲಿದ್ದಾರಾ? ಅಪ್ಪ ಕುವೈಟಿಂದ ಬರೋದು ಎಂತ ನನಗೆ ಚಾಕ್ಲೇಟ್ ತರ್ತಾರೆ. ಬೇರೆ ಎಂತ ನೋಡಿದೆ? ಬೇರೆಂತ ತರುವುದಿಲ್ಲ? ಚಾಲ್ಸ್ ಎಲ್ಲ ತರುವುದಿಲ್ಲ? ತರ್ತಾರಾ? ಹಾಯ್ ಧ್ರುವಿ. ಮನೇಲಿ ಎಂತ ಮಾಡ್ತೀರಾ ನೀವು ಫ್ರೀ ಇರುವಾಗ? ಮನೇಲಿ ಎಂತ ಮಾಡ್ತೀರಾ ಈಗ? ಇದು ಹೋಮ್ವರ್ಕ್ ಎಲ್ಲ ಇಲ್ಲದಿದ್ರೆ ಆಟ ಆಡ್ತೀರಾ? ಎಂತ ಆಟ ಆಡ್ತೀರಾ? ಸೈಕಲ್. ದೊಡ್ಡ ಸೈಕಲ ಚಿಕ್ಕ ಸೈಕಲ? ಚಿಕ್ಕದ. ನನಗಾಗಿಲ್ಲ. ನಿಮಗಾಗ್ತದೆ, ನನಗಾಗೋದಿಲ್ಲ ಅಲ್ಲ. ನಾನು ಮನೆಗೆ ಬಂದರೆ ಎಂತ ಆಟ ಆಡ್ತೀನಿ ಒಟ್ಟಿಗೆ? ಯಾವ ಪಿಕ್ಚರ್ ಇಷ್ಟ ನಿಮಗೆ? ಚಿಂಟು ಪಿಕ್ಚರ್ ಇಷ್ಟವಾ? ಚಿಂಟು ಯಾರೆಲ್ಲ ಇರ್ತಾರೆ? ಯಾರು?
ಪರವಿ. ಹಾಂ, ಮತ್ತೆ ಬೇರೆ ಯಾರಿಲ್ವಾ? ನಿಮ್ಮ ಕ್ಲಾಸಲ್ಲಿ ಯಾರು ತುಂಬ ಜೋರು? ಗಗನ. ಎಂತ ಮಾಡ್ತಾರೆ ಗಗನ? ಹಾಂ, ಜೋರು. ಇದು ಉಪದ್ರ ಮಾಡ್ತಾರ? ನೀವು ತುಂಬ ಪಾಪವ? ನಿಮಗೆ ಟೀಚರ್ ಎಲ್ಲ ಬೈಯೋದಿಲ್ವಾ? ಹೌದಾ? ನೀನು ಮತ್ತೆ ಮಾತಾಡ್ತೇನೆ. ಹಾಯ್ ಶಫ. ತುಂಬ ಕ್ಯೂಟ್ ಆಗಿದೆ ನಿಮ್ಮ ಈ ಏನು ಕ್ಲಿಪ್ ಇದೆಲ್ಲ. ಮೇಕಪ್ ಮಾಡ್ಕೊತೀರಾ ಮನೆಯಲ್ಲಿ? ಮಾಡಿಕೊಡೋದಿಲ್ವಾ? ಅಮ್ಮ ಮಾಡ್ತಾರೆ ಮೇಕಪ್? ಮಾಡ್ತಾರಾ? ಹೇಗೆ ಮಾಡ್ತಾರೆ ಮೇಕಪ್? ಚಂದ ಮಾಡ್ತಾರೆ. ಎಂತೆಲ್ಲ ಮಾಡ್ತಾರೆ? ನಂಗೆ ಒಂದು ಸ್ವಲ್ಪ ಹೇಳ್ಕೊಡಿ. ಗೊತ್ತಿಲ್ವಾ? ಯಾಕೆ ನೀವು ನೋಡುದಿಲ್ವಾ ಅಮ್ಮ ಮೇಕಪ್ ಮಾಡುವಾಗ? ಇಲ್ವಾ? ಲಿಪ್ಸ್ಟಿಕ್ ಎಲ್ಲ ಹಾಕ್ತಾರಾ? ಹಾಕುದಿಲ್ವಾ ಅಮ್ಮ? ನೀವು ಹೀಗೇನೆ ಕ್ಯೂಟ್ ಇದ್ದೀರಾ ಹಾಗಾದ್ರೆ ಮೇಕಪ್ ಇಲ್ಲದೆ ಇದ್ರು? ಅಪ್ಪ ಅಮ್ಮ ಎಂತ ಮಾಡ್ತಾರೆ? ಅಪ್ಪ ಆಫೀಸಿಗೆ ಹೋಗ್ತಾರೆ. ಈಗ ನಿಮಗೆ ಹೋಮ್ವರ್ಕ್ ಇರ್ತದಲ್ಲ, ಅದೇ ಥರ ಅಪ್ಪನಿಗೆ ಹೋಮ್ವರ್ಕ್ ಇರ್ತದ? ಮನೇಲಿ ಬಂದು ಕೆಲಸ ಮಾಡ್ತಾ ಇರ್ತಾರ? ಎಂತ ಕೆಲಸ ಮಾಡ್ತಾರಪ್ಪ ಮನೇಲಿ ಬಂದು? ಅವ್ರಿಗೆ ಹೋಮ್ವರ್ಕ್ ಇರುವುದಿಲ್ವಾ ಅಂತಲ್ಲ? ಹೋಮ್ವರ್ಕ್ ಇರ್ತದಾ? ಆಫೀಸಲ್ಲಿ ಅವರು ಹೋಮ್ವರ್ಕ್ ಎಲ್ಲ ಆಫೀಸಲ್ಲಿ ಮುಗಿಸಿ ಬರುದಾ? ನೀವು ಹೋಮ್ವರ್ಕ್ ಮನೇಲಿ ಮಾಡುದಾ ಅಲ್ಲ ಸ್ಕೂಲಲ್ಲಿ ಮುಗಿಸಿ ಹೋಗುದಾ? ಮನೇಲಿ ಮಾಡುದು. ಯಾರು ಮಾಡಿಸುದು ಹೋಮ್ವರ್ಕ್? ನೀವೇ ಮಾಡುದು? ಅಮ್ಮ ಮಾಡಿಸುದಿಲ್ಲ? ಅಮ್ಮ ಬ್ಯುಸಿ ಇರ್ತಾರಾ? ಅಮ್ಮ ಎಂತ ಮಾಡ್ತಾರೆ ಮನೇಲಿ? ಸ್ಕೂಲಿಗೆ ಹೋಗ್ತಾರೆ. ಅಪ್ಪ ಆಫೀಸ್ಗೆ ಹೋಗ್ತಾರೆ. ಅಮ್ಮ ಸ್ಕೂಲಲ್ಲಿ ಟೀಚ್ ಮಾಡ್ತಾರಾ? ಮನೇಲಿ ಬಂದು ನಿಮಗೆ ಅವರಿಗೆ ಹೋಮ್ವರ್ಕ್ ಇರುವುದಿಲ್ವಾ ಸ್ಕೂಲಲ್ಲಿ ಇದ್ದ ಹಾಗೆ? ಉಂಟಾ? ಎಂತ ಇರ್ತದೆ ಅಮ್ಮ ನಿಮಗೆ ಹೋಮ್ವರ್ಕ್? ಅವನಿಗೆ ಕೊಡ್ತಾರೆ, ಅವನು ಮತ್ತೆ ಮಾಡುದು. ಯಾರು? ಅಮ್ಮನಾ? ಅಮ್ಮ ಹೌದಾ? ಓಕೆ. ಮನೇಲಿ ಬೇರೆ ಯಾರಿದ್ದಾರೆ? ಶಾನಿಫ್ ಯಾರು? ಯಾರು? ಇಚ್ಛಾ. ಓಕೆ. ಬೇರೆ? ಅಮ್ಮ. ಅಮ್ಮ. ಅಪ್ಪ. ನೀವು ಶಾನಿಫ್ ಒಟ್ಟಿಗೆ ಆಟ ಆಡೋದಿಲ್ವಾ? ಆಟ ಆಡ್ತೀರಾ? ಎಂತ ಆಟ ಆಡ್ತೀರಾ? ಕ್ರಿಕೆಟ್ ಆಟ ಆಡೋದಾ? ಯಾರು ತುಂಬ ಜೋರು, ಶಾನಿಫಾ ನೀವಾ? ಪಾಪನಾ? ಯಾರು? ಶಫ ಪಾಪನ ಶಾನಿಫಾ? ಇಬ್ರು ಕೂಡ ಪಾಪ. ಇಬ್ರು ಗುಡ್ ಬೇಬೀಸ್ ಹಾಗಾದ್ರೆ. ಓಕೆ. ಹಾಯ್ ರಿಷಿಕ್. ನೀವೆಂತ ಚಾಕ್ಲೇಟ್ ಬಾಯಾ? ಹಾಂ, ಎಂತ ಇಷ್ಟು ಶೈ ನಿಮಗೆ? ನಿಮ್ಮ ಫ್ರೆಂಡ್ಸ್ ಯಾರು? ಇಲ್ಲಿ ಯಾರು ಇಲ್ವಾ ನಿಮ್ಮ ಫ್ರೆಂಡ್ಸ್? ನೀವು ಸೈಲೆಂಟ ಕ್ಲಾಸಲ್ಲಿ ತುಂಬ? ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಯಾರು? ಮ್ಯಾಮ್. ಯಾವ ಮ್ಯಾಮ್? ಯಾರೆಲ್ಲ ಇದ್ದಾರೆ ನಿಮಗೆ ಟೀಚರ್ಸ್? ಒಬ್ರೇ. ಅವ್ರು ನಿಮಗೆ ಫೇವ್ರೇಟ್? खुशियों का स्वाद है प्यारा, ये प्यार स्वदेशी लाया, बड़ा प्यारा निराला कैंपो चॉकलेट छू रहा दिल। कैंपो स्वदेशी चॉकलेट्स। दिल छू रहा। ಆನಿಯಾ, ಹಾಯ್. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಆಯ್ತಾ? ಎಂತ ತಿಂದ್ರಿ ಊಟಕ್ಕೆ? ಮೊಸರು. ಮತ್ತೆ ಮೊಸರು ಮತ್ತೆ ಊಟ? ಮೊಸರು ಮತ್ತೆ ಊಟನಾ? ಸಾಂಬಾರಲ್ವಾ? ಸಾಂಬಾರು ಇಷ್ಟ ಇಲ್ವಾ ನಿಮಗೆ? ಮತ್ತೆಂತ ಇಷ್ಟ ನಿಮಗೆ? ಮೊಸರು ಮಾತ್ರನಾ? ಬೆಳಿಗ್ಗೆ ಎಂತ ತಿಂದ್ರಿ? ಮೊಸರೇನಾ? ಮೊಸರು ಮತ್ತೆ ಊಟನಾ? ಮನೇಲಿ ಯಾರೆಲ್ಲ ಇದ್ದೀರಾ? ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ, ಅಣ್ಣ. ಅಣ್ಣ ಮತ್ತೆ ನೀವು ಆಟ ಆಡ್ತಾ ಇರ್ತೀರಾ? ಅಣ್ಣ ಯಾವ ಕ್ಲಾಸ್? ವಿವೇಕಾನಂದವಾ? ಯಾವ ಸ್ಟ್ಯಾಂಡರ್ಡ್? ಗೊತ್ತಿಲ್ವಾ? ಅಣ್ಣ ಜೋರ ನೀವು ಜೋರ?
ಅಣ್ಣ ಜೋರು. ಅಣ್ಣ ಜೋರ? ಎಂತ ಮಾಡ್ತಾರೆ ಅಣ್ಣ? ಅಣ್ಣ ಹೊಡಿತಾರೆ. ಹೊಡಿತಾರ? ಯಾಕೆಂತೆ? ಸುಮ್ಮನೆ ಹೊಡಿಯುವುದಾ? ನೀವು ಉಪದ್ರ ಮಾಡ್ತೀರಾ ಹೇಗೆ? ನಾನು ಉಪ್ಪನ್ನ ಅವ್ರು ನನಗೆ ಹೊಡಿತಾರೆ. ನೀವು ಉಪದ್ರ ಮಾಡದಿದ್ರು ಅವ್ರು ಬಂದು ಹೊಡಿಯುವುದಾ ನಿಮಗೆ? ಸುಮ್ಮನೆ ಸುಮ್ಮನೆ ಹೊಡಿಯುವುದಾ? ಅಮ್ಮ ಬೈಯುವುದಿಲ್ಲ ಅಂತೀಯಾ? ಬೈತಾರೆ. ಹಾ, ಏನಂತ ಬೈತಾರೆ? ಹೇಗೆ ಬೈಯುವುದು? ನೀವು ಮನೇಲಿ ಎಂತ ಮಾತಾಡೋದು? ಕನ್ನಡ ಮಾತಾಡೋದ ಮನೆಯಲ್ಲಿ? ಮತ್ತೆ ಕೊಂಕಣಿ. ಕೊಂಕಣಿ ಮಾತಾಡೋದಾ? ಕೊಂಕಣಿಯಲ್ಲಿ ಬೈತಾರ ಅಣ್ಣನಿಗೆ? ಆನಿಯಾ, ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡುವ, ರೈಮ್ಸ್ ಹೇಳಿ ನಮಗೆ. ಯಾವ್ದು ಇಡ್ತೀರಾ? ABCD. ABCD. ಹೇಳಿ. QRS TUV WX 5NG ABC National Finger. Thank you. Welcome. ಹಾಯ್. Hi. ಓಕೆ, ಇನ್ಸೋಲ್ಲರು ಚೆನ್ನಾಗಿದ್ದೀರಾ? ರೈಮ್ಸ್ ಹೇಳ್ತೀರಾ? ಹೇಳ್ತೀರಾ? ರೆಡಿ? ಜೋಶಲ್ಲಿ, ಫುಲ್ ಜೋಶಲ್ಲಿ. ಚಾಕ್ಲೇಟ್ ಬಾಯ್ ಎಲ್ಲ ನಿಮ್ಮ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ರೆಡಿ? ಹಾಡಿ. ಜೋರ್ ಜೋರ್ ಜೋರ್, ಫುಲ್ ಜೋಶಲ್ಲಿ. ಒಂಚೂರು ಜೋರು ಮತ್ತೆ ಚೂರು ಸ್ವಲ್ಪ. ನಾನು ನಿಮಗೆ ಚಾಕ್ಲೇಟ್ ಕೊಡ್ತೇನೆ, ಸ್ವಲ್ಪ ಜೋರಲ್ಲಿ ಮಾತಾಡಿ. ಓಕೆ, ಅವ್ರು ನನಗೆ ಗುಟ್ಟಲ್ಲಿ ಹೇಳಿದ್ದಾರೆ. ಓಕೆ, ಕನ್ಸಿಡರ್ ಮಾಡ್ತೇವೆ. ಹಾಯ್ ಶಫಾ. ಹಾಯ್. ಮತ್ತೆ ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ರೈಮ್ಸ್ ಹೇಳಿಕೆ ರೆಡಿ ಆಗಿದ್ದೀರಾ? ಹಾಂ, ಹೇಳಿ. Johnny, Johnny has Papa, eating sugar, no Papa, telling lies, no Papa, open your mouth, has. ಥ್ಯಾಂಕ್ ಯು. Welcome. ಓಕೆ, ಹಾಯ್ ಜುಡಿ. Hi. ನೀವೆಂತ ಹೇಳ್ತೀರಾ? ರೈಮ್ಸ್ ಹೇಳ್ತೀರಾ ನಮಗೆ? Rosy left, curly, very say, I love you, love you too. Teacher say, that you, yes, yes, yes. ನಿಮಗೆ ಹೇಳಿದಾಗಿದೆ. ಕ್ಯೂಟಾಗಿ ಹೇಳಿದೆ. ಥ್ಯಾಂಕ್ ಯು. ಬಸ್ ಯಾವ ರೈಮ್ಸ್ ಹೇಳ್ತೀರಾ? ಓಕೆ, ಹೇಳಿ. ಜೋರು ಹೇಳಿ, ಜೋರು ಹೇಳಿ ಸ್ವಲ್ಪ. ಯಾಕೆ ಹೇಳ್ಕೊಟ್ರು? ಮ್ಯಾಮ್ ಹೇಳ್ಕೊಟ್ರಾ? ಖುಷಿ ಆಗ್ಬೋದಂತ ಮ್ಯಾಮ್ ನೋಡುವಾಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಓಕೆ, ಹಾಯ್ ಜಶ್ಮಿಕಾ. ಮತ್ತೆ ರೆಡಿಯಾ ಹಾಡು ಹೇಳಲಿಕ್ಕೆ? ರೆಡಿಯಾ? ಯಾವ್ದು ಹೇಳ್ತೀರಾ? ಯಾರು ಹೇಳ್ಕೊಟ್ರು? ಅಮ್ಮ. ಬಾ, ಯಾವಾಗ ಹೇಳ್ಕೊಟ್ರು? ತುಂಬ ಟೈಮ್ ಆಯ್ತು ಹೇಳ್ಕೊಟ್ರು. After a bath, try to bathe myself in the dry. Hands so wet, fingers and toe wet legs, I guess I need you. Thank you. Thanks. Welcome. Wow, good. ಟ್ರೋಫಿಗೆ ಸೆಲೆಕ್ಟ್ ಆಗಿದ್ರೆ, ಸೊ ಆ ಮಕ್ಕಳ ಹೆಸರು ಏನಂದರೆ ಜಶ್ಮಿಕಾ, ಫಾಜ್, ಧ್ರುವಿ, ಅದೇ ರೀತಿ ಶಫಾ. ಸೊ ಅದರ ಜೊತೆಗೆ ನಮ್ಮ 2 ಪುಟಾಣಿಗಳನ್ನು ಈ ಗ್ರೌಂಡ್ನಲ್ಲಿ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಬಟ್ ಅವ್ರನ್ನ ಕೂಡ ಅಷ್ಟೇ ಮುದ್ದಾಗಿ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಆನಿಯಾ ಆ್ಯಂಡ್ ರಿಷಿಕ್. ಥ್ಯಾಂಕ್ ಯು. ಚಾಕ್ಲೇಟ್ ಸಿಗ್ತಾ ಇದೆ, ಎಂತ ಮಾಡ್ತೀರಾ? ಚಾಕ್ಲೇಟ್ ತಗೊಂಡು ಎಂಜಾಯ್ ಮಾಡ್ತೀರಾ? ನನಗೆ ಕೊಡ್ತೀರಾ? ಕೊಡಲ್ವಾ? ಓಕೆ, ಥ್ಯಾಂಕ್ ಯು. ಎಂಜಾಯ್. ಆಲ್ ದಿ ಬೆಸ್ಟ್. ಚಾಕ್ಲೇಟ್ ಬಾಯ್, ಆಲ್ ದಿ ಬೆಸ್ಟ್. ವೆಲ್ಕಮ್. ಚಾಕ್ಲೇಟ್ ಬಾಯ್ ತಗೊಳ್ಳಿ, ನಿಮಗೋಸ್ಕರ ಚಾಕ್ಲೇಟ್. ಇನ್ನು ಹಾಳಾಗ್ಬೋದಾ? ರೆಡಿಯಾ ನೆಕ್ಸ್ಟ್ ರೌಂಡ್ಗೆ? ರೆಡಿಯಾ? ವಾವ್, ಗ್ರೇಟ್. ಸೊ ನೆಕ್ಸ್ಟ್ ರೌಂಡ್ ಏನು ಗೊತ್ತಾ? ನಾನೊಂದು ಕ್ವೆಶನ್ ಕೇಳ್ತೇನೆ, ಎಲ್ರಿಗೂ ಒಟ್ಟಿಗೆ ಕೇಳೋದು. ಯಾರು ಬೇಗ ರಿಯಾಕ್ಟ್ ಮಾಡ್ತೀರಾ, ಯಾರು ಬೇಗ ಆನ್ಸರ್ ಮಾಡ್ತೀರಾ, ಅವ್ರು ವಿನ್ನರ್ ಆಗ್ತಾರೆ.
ಓಕೆ ರೆಡಿ? ಎಸ್ ಗುಡ್. ಸೊ ಬೆಕ್ಕು ಹೇಗೆ ಸೌಂಡ್ ಮಾಡುತ್ತೆ? ಕೂಗುದು. ಮ್ಯಾವ್. ಬೆಕ್ಕು ಇದು. ಹಸಿವಾಗಿದ್ರೆ ಹೇಗೆ ಹೋಗ್ತದೆ ಬೆಕ್ಕು? ಹೇಗೆ? ಮ್ಯಾವ್. ಸ್ಪೂನ್ ಕೆಳಗಡೆ ಬಿದ್ದರೆ ಹೇಗೆ ಸೌಂಡ್ ಮಾಡುತ್ತೆ? ಹೇಗೆ? ಟೈ ಅಂತ. ದೊಡ್ಡ ಸ್ಪೂನ್ ಅಂತ ಸೌಟ ಅಂತ. ಸೌಟು ಅದೇ ಕೋಳಿ ಸಾಂಬಾರು ಮಾಡುವಾಗ ಬೀಳ್ತದೆ. ಮನೇಲಿ ಕೋಳಿ ಸಾಂಬಾರು ಜಾಸ್ತಿ ಮಾಡ್ತಾರ ಅಂತಲ್ಲ? ಹೌದಾ? ಅಮ್ಮ ಮಾಡುದಾ? ಡೈಲಿ ಕೋಳಿ ಸಾರಿ ನಿಮಗೆ ಇಲ್ವಾ? ಹೊರವರನ ಯಾಪಲ ಮಲ್ಪುಜೇರ ಅಮ್ಮಡ ಪರೋಡಿ ಯಾಪಲ ಮಲ್ಪೆರೆ ಮಲ್ಪಾರ ದಾದ ಇಷ್ಟ ಕೋಳಿ ಸಾಡು ದಾದ ಇಷ್ಟ ಕೊರಿ ರೊಟ್ಟಿ ಇಷ್ಟನಾ? ಅಮ್ಮಡ ಪಂಕ. ಟೈಗರ್ ಹೇಗೆ ಸೌಂಡ್ ಮಾಡ್ತದೆ? ಯಾವ್ದು ಈ ಜೋರಿರೋ ಟೈಗರ್ ಯಾವುದು? ಇನ್ನೊಂದ್ಸಲ ತುಂಬ ಜೋರಿರೋ ಟೈಗರ್ ಯಾವುದು ಇಷ್ಟರಲ್ಲಿ? ನೀವಾ ಸೌಂಡ್ ಮಾಡಿ ಅಂತೆ. ಇಲ್ಲಿ ಇದು ಪುಚ್ಚೆಗಳ ಸೌಂಡ್ ಮಾಡಿ. ಓಕೆ ಸೈಲೆಂಟ್. ಇದೆರಡು ನಿಮ್ಮಿಬ್ಬರ ಮಧ್ಯೆ ಕಾಂಪಿಟೇಷನ್. ಯಾರಿವಾಗ ಜೋರಾಗಿ ಸೌಂಡ್ ಮಾಡ್ತಾರೆ? ವಾವ್ ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ರೌಂಡ್ ಪ್ರತಿಯೊಬ್ಬ ಇಂಡಿವಿಜುವಲ್ ಮಗು ಹತ್ರ ಹೋಗಿ ಒಂದು ಕ್ವೆಶನ್ ಕೇಳ್ತೇವೆ. ಆ ಮಗು ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಅವ್ರಿಗೆ ಚಾಕ್ಲೇಟ್ ಸಿಗುತ್ತೆ. ಸೊ ರೆಡಿನಾ ಮಕ್ಕಳೇ? ಎಸ್ ಇದೇ ಜೋಶಿಯಲ್ಲಿ ಆಯ್ತಾ? ನಮ್ಮ ದೇಶ ಯಾವುದು? ಭಾರತ. ವಾವ್ ಕ್ಲಾಪ್. ಈಗ ಅವ್ರು ನಮ್ಮ ದೇಶ ಭಾರತ ಅಂತ ಹೇಳಿದ್ರು. ಭಾರತಕ್ಕೊಂದು ಫ್ಲಾಗ್ ಉಂಟಲ್ಲ, ಆ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ ಇದೆ? 1 2 3. ಯಾವೆಲ್ಲ ಕಲರ್ಸ್? Orange, blue, white, green. ವಾವ್ ಗುಡ್. ಹಾಯ್. ನಮ್ಮ ನ್ಯಾಷನಲ್ ಅನಿಮಲ್ ಯಾವುದು? ಎಲಿಫೆಂಟಾ? ಎಲಿಫೆಂಟ್ ಹೇಗೆ ಸೌಂಡ್ ಮಾಡ್ತದೆ? ಎಲಿಫೆಂಟ್? ಅದೇ ಝೂ ಅಲ್ಲಿ ಆಗ ಹೇಳಿದ್ರಲ್ಲ ವಾಟರ್ ಪಾರ್ಕಿಗೆ ಹೋಗಿದೆ ಅಂತ, ಅಲ್ಲಿ ಇತ್ತಲ್ಲ ಎಲಿಫೆಂಟ್. ಅಂತ ಮಾಡ್ತದಾ? ಸೊಂಡಿಲಲ್ಲಿ ಹೀಗೆಲ್ಲ ಮಾಡ್ತದ? ಹೌದಾ? ನಮ್ಮ ನ್ಯಾಷನಲ್ ಅನಿಮಲ್ ಯಾವುದು? ಎಲಿಫೆಂಟಾ? ಒಂದು ದೊಡ್ಡ ಎಲಿಫೆಂಟ್, ನಿಮ್ಮದು ಚಿಕ್ಕ ಎಲಿಫೆಂಟಾ? ಹೌದಾ? ಓಕೆ. ನಿಮಗೆ ಗೊತ್ತಾ? ಗೊತ್ತಿಲ್ವಾ? ನಿಮಗೆ ಗೊತ್ತಾ ಶಫಾ? ಯಾವುದು? Elephant, ಟೈಗರ್, lion. ನಾವು ಇದ್ರಲ್ಲಿ ಮೂರರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು? ಎಲಿಫೆಂಟ್, ಲಯನ್, ಟೈಗರಲ್ಲಿ? Elephant. ಈಗ ಕ್ವೆಶನ್ ಕೇಳ್ತೇನೆ ಲಾಸ್ಟ್ ಒನ್ ಟೈಮ್. ಇದಕ್ಕೆ ಆನ್ಸರ್ ಮಾಡಿದ್ರೆ ಎಲ್ರಿಗೂ ಚಾಕ್ಲೇಟ್ ಕೊಡ್ತೇನೆ ಆಯ್ತಾ? ಆಕ್ಟಿವ್ ಆಗಿರಿ, ರೆಡಿ ಆಗಿರಿ, ಥಿಂಕ್ ಮಾಡಿ ಆನ್ಸರ್ ಹೇಳಿ. ಓಕೆ ಫಾಸ್ಟ್. ಇಂಗ್ಲಿಷ್ ಆಲ್ಫಾಬೆಟ್ಟಲ್ಲಿ ಎಷ್ಟು ಲೆಟರ್ಸ್ ಇದೆ? 26. ವಾವ್ ಗುಡ್. ಕನ್ಫರ್ಮ್ ಅಲ್ಲ? ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚ್. ಸ್ಮೈಲ್ ಮಾಡಿ, ಚಾಕ್ಲೇಟ್ ಬರ್ತದೆ ಈಗ. ಕಂಗ್ರ್ಯಾಟ್ಸ್. ಸ್ಮೈಲ್ ಮಾಡಿ ಮಾರೆ. ನಿಮ್ಮ ಕ್ವೆಶನ್ ಏನಂದರೆ ನಮ್ಮ ನ್ಯಾಷನಲ್ ಫ್ಲವರ್ ಯಾವುದು? ಯಾವ ಫ್ಲವರ್? ಲೋಟಸ್ಸಾ? ಮನೇಲಿ ಇದೆಯಾ? ಉಂಟಾ? ತುಂಬ ಉಂಟಾ? ಯಾವ ಕಲರ್? ರೆಡ್ ಕಲರ್ ಇದೆಲ್ಲ ಲೋಟಸ್ ಇದೆಯಾ ನಿಮ್ಮ ಹತ್ರ? ಓಕೆ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಕಂಗ್ರ್ಯಾಚುಲೇಷನ್. ಎಂಜಾಯ್. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ನಿಮ್ಮ ಕ್ವೆಶನ್ ಏನು ಗೊತ್ತಾ? ನಮ್ಮ ಹೇರ್ ಇದೆ ಅಲ್ಲ, ಈ ಥರ ಕ್ಯೂಟ್ ಆಗಿರೋ ಹೇರ್ ಯಾವೆಲ್ಲ ಕಲರ್ ಇರುತ್ತೆ? ಬ್ಲ್ಯಾಕಾ? ಬ್ಲ್ಯಾಕ್ ಮಾತ್ರನಾ ಅಥವಾ ಬೇರೆ ಕಲರ್ಸ್ ಇರುತ್ತಾ? ಬ್ರೌನ್. ಬೇರೆ? ಪಿಂಕ್. ನಾವು ಕಲರ್ ಮಾಡಿದ ಹಾಗೆ. ಬೇರೆ? ರೆಡ್. ಕಲರ್ಫುಲ್ ಆಗಿರೋ ಹೇರ್ಸ್ ಇರುತ್ತೆ. ಓಕೆ ಫೈನ್. ಚಾಕ್ಲೇಟ್ ವಿನ್ ಆಗಿದ್ರಾ? ಕಂಗ್ರ್ಯಾಟ್ಸ್. ಶಫಾ ಕಂಗ್ರ್ಯಾಟ್ಸ್. Thank you. ಓಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್. ನಿಮ್ಮ ಹತ್ರ ಕ್ವಶನ್ ಕೇಳಲ್ಲ? ಧ್ರುವಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅಲ್ಲ? ಬೆಳಿಗ್ಗೆ ಆರೆಂಜ್ ಎಲ್ಲ ತಿಂದು ಬಂದಿದ್ರೆ. ಆರೆಂಜ್ ಯಾವ ಕಲರ್ ಇರ್ತದೆ? ಯೆಲ್ಲೋ ಕಲರ್ ಇರ್ತದೆ. ಆ್ಯಪಲ್ ಯಾವ ಕಲರ್ ಇರ್ತದೆ? ರೆಡ್. ಬನಾನಾ ಯಾವ ಕಲರ್ ಇರ್ತದೆ? ಯೆಲ್ಲೋ. ಕಂಗ್ರ್ಯಾಟ್ಸ್. ಚಾಕ್ಲೇಟ್ ಯಾವ ಕಲರ್ ಇರ್ತದೆ?
ತುಂಬ ಇರ್ತದೆ ಕಲರ್ಸ್ ಅಲ್ವಾ? ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ರೌಂಡಲ್ಲಿ ಮಕ್ಕಳು ತುಂಬಾ ಮುದ್ದಾಗಿ ಆನ್ಸರ್ ಮಾಡಿದ್ರು, ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ಗಳನ್ನು ಕೊಟ್ಟರು. ಆದರೆ ಈ ಒಂದು ರೌಂಡಲ್ಲಿ ಒಬ್ಬ ಮಗುವನ್ನು ಮಾತ್ರ ಸೆಲೆಕ್ಟ್ ಮಾಡೋದಕ್ಕಾಗೋದು. ಸೊ ಈ ಒಂದು ರೌಂಡಲ್ಲಿ ಒಬ್ಬ ಮಗುವನ್ನು ನಾವು ಸೆಲೆಕ್ಟ್ ಮಾಡಿದ್ವಿ, ಅದುವೇ ಜಶ್ಮಿಕಾ. ಸೊ ಜಶ್ಮಿಕಾ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಫೈನಲ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಜಶ್ಮಿಕಾ. ಖುಷಿಯಾಗಿಲ್ವಾ? ಏ ಜೋಶಲ್ಲಿ ಏ ಹೇಳಿ ಏ. For the first time you beat the clock. For the first time you kissed. For the first time you stood up. The first time you accepted yourself. And for the first time, you seized the moment. For your every first in life, Camco chocolates.